ಈ ಒಂದು ಸೀಕ್ರೆಟ್ ವಸ್ತುವನ್ನು ನೀವು ಬೇಳೆ ಬೇಯಿಸೋದಕ್ಕಿಂತ ಮುಂಚೆ ಹಾಕ್ಕೊಂಡ್ರೆ ಬೇಳೆ ತುಂಬಾ ಬೇಗ ಬೇಯುತ್ತೆ. ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಪರ್ಫೆಕ್ಟಾಗಿ ತುಂಬಾ ಮೆತ್ತಗಾಗಿ ಬೇಳೆನ ಬೇಯಿಸ್ಬೋದು. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಎಲ್ರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಕಿಚನ್ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದೇನಪ್ಪ ಅಂತಂದರೆ, ತುಂಬಾ ಜನರಿಗೆ ಅಡುಗೆ ಮಾಡುವಾಗ ಪ್ರತಿನಿತ್ಯ ತೊಗರಿಬೇಳೆ ಅಥವಾ ಯಾವುದಾದ್ರೂ ಒಂದು ದಾಲ್ ಅಂದರೆ ಬೇಳೆ ಬೇಕೇ ಆಗುತ್ತೆ. ಆದರೆ ಎಷ್ಟೋ ಜನರಿಗೆ ಈ ಬೇಳೆಯನ್ನು ಪರ್ಫೆಕ್ಟಾಗಿ ಸರಿಯಾದ ವಿಧಾನದಲ್ಲಿ ಹೇಗೆ ತುಂಬಾ ಚೆನ್ನಾಗಿ ತುಂಬಾ ಬೇಗ ಬೇಯಿಸ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ನನ್ನ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ತುಂಬಾ ಸುಲಭವಾಗಿ ತುಂಬಾ ಬೇಗ ಜಾಸ್ತಿ ಗ್ಯಾಸ್ ಕೂಡ ಖರ್ಚಿಲ್ಲದೆ ಬೇಳೆಯನ್ನು ಪರ್ಫೆಕ್ಟಾಗಿ ಹೇಗೆ ಬೇಯಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋದ ಬಗ್ಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಾವು ಬೇಳೆ ಸಾರಾದರೂ ಮಾಡಲಿ ಅಥವಾ ತರಕಾರಿ ಸಾರು, ದಾಲ್ ಫ್ರೈ ಯಾವುದಾದ್ರೂ ಓಕೆ, ಬೇಳೆ ನಮಗೆ ಕರೆಕ್ಟಾಗಿ ಮೆತ್ತಗಾಗಿ ಚೆನ್ನಾಗಿ ಬೆಂದಿದ್ರೇ ಅಷ್ಟೇ ಮಾಡುವಂತಹ ಪದಾರ್ಥಕ್ಕೆ ತುಂಬಾ ಒಳ್ಳೆ ಟೇಸ್ಟ್ ಬರೋದು, ತುಂಬಾ ಒಳ್ಳೆ ರುಚಿ ಬರೋದು. ಅರ್ಧರ್ಧ ಬೆಂದು ಬೇಳೆ ಗಟ್ಟಿಯಾಗಿದ್ದರೆ ನಮಗೆ ಪದಾರ್ಥ ಇರ್ಬೋದು, ಸಾಂಬಾರು ಇರ್ಬೋದು, ದಾಲ್ ಫ್ರೈ ಏನೇ ಇರ್ಬೋದು, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಬಟ್ ಎಷ್ಟೋ ಜನರಿಗೆ ಪರ್ಫೆಕ್ಟಾಗಿ ಬೇಳೆನ ಕರೆಕ್ಟಾಗಿ ತುಂಬಾ ಸುಲಭವಾಗಿ ಬೇಯಿಸೋದು ಹೇಗೆ ಅನ್ನೋದು ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನ ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನಿವತ್ತು 1 ಕಪ್ಪಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ. ನೀವು ತೊಗರಿಬೇಳೆ ಆದರೂ ಸರಿಯೇ, ಬೇರೆ ಯಾವ ಬೇಳೆ ಆದರೂ ಸರಿಯೇ, ಬೇಳೆ ಬೇಯಿಸೋದಕ್ಕಿಂತ ಮುಂಚೆ ಅದನ್ನ ಒಂದು 20 ನಿಮಿಷದಿಂದ 30 ನಿಮಿಷ ತನಕ ನೆನೆ ಹಾಕಬೇಕು ನೀರಲ್ಲಿ. ಅದಾದ ನಂತರ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ನಿಮಗೆ ನಾನು ತೋರಿಸ್ತೇನೆ. ಒಂದ್ಸರಿ ನೆನೆ ಹಾಕಿದರೆ ಬೇಳೆ ಎಷ್ಟು ಸಾಫ್ಟ್ ಆಗುತ್ತೆ ಅಂತ. ಈ ಬೇಳೆನ ನೀವು ಈಸಿಯಾಗಿ ತುಂಬಾ ಸುಲಭವಾಗಿ ಬೇಯಿಸ್ಕೋಬೋದು. ಇವಾಗ ನಾನು ತೊಳೆದಿಟ್ಟಂತಹ ಬೇಳೆನ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಯಾವುದೇ ಬೇಳೆ ಆದರೂ ಸರಿಯೇ, ನೀವು ಕುಕ್ಕರಲ್ಲಿ ಬೇಯಿಸಿದರೆ ಬೇಗ ಬೇಯುತ್ತೆ, ತುಂಬಾ ಚೆನ್ನಾಗಿ ಬೇಯುತ್ತೆ, ಮತ್ತು ನಮಗೆ ಗ್ಯಾಸ್ ಕೂಡ ತುಂಬಾ ಕಮ್ಮಿ ಖರ್ಚಾಗುತ್ತೆ. ನೀವು ಓಪನ್ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿದರೆ ಕುಕ್ಕರಲ್ಲಿ ನಿಮಗೆ 2 ನಿಮಿಷ ಬೇಕಿದ್ದರೆ ಓಪನ್ ಪಾತ್ರೆಯಲ್ಲಿ ಒಂದು 15 ನಿಮಿಷ ಬೇಕಾಗುತ್ತೆ. ನಾನು ಬೇಳೆ ಎಷ್ಟು ತಗೊಂಡಿದ್ದೀನೋ ಅದರ 2 ಪಟ್ಟು, ಅಂದರೆ 1 ಕಪ್ ಬೇಳೆಗೆ ಒಂದು 2.5 ಕಪ್ಪಷ್ಟು ನಾನು ನೀರನ್ನು ಹಾಕೊತಾ ಇದ್ದೀನಿ. ನೀರು ತುಂಬ ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಇವಾಗ ನಾನು ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು, ಅದು ಬೇಳೆ ತುಂಬಾ ಬೇಗ ಬೇಯಲಿಕ್ಕೆ ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಕೂಡ ಇಲ್ಲ, ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಜಾಸ್ತಿ ಬೇಡ, ಸ್ವಲ್ಪನೇ ಸಾಕು. ನಾವು ಹಸಿ ಬೇಳೆ ಅಂದರೆ ನೆನೆಯದೆ ಬೇಳೆನ ಬೇಯಿಸೋಕ್ಕಿಡೋದಾದರೆ ಉಪ್ಪು ಹಾಕಿದರೆ ಬೇಗ ಬೇಯಲ್ಲ. ನೆನೆದ ಬೇಳೆಗೆ ಉಪ್ಪು ಹಾಕಿದರೂ ತೊಂದರೆ ಇಲ್ಲ, ಬೇಗ ಬೇಯುತ್ತೆ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ನೀವು ತೆಂಗಿನೆಣ್ಣೆ ಇಲ್ಲದಿದ್ದರೆ ಅಡುಗೆ ಎಣ್ಣೆ ಯಾವುದಾದ್ರೂ ಹಾಕೋಬಹುದು. ಬಟ್ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡ್ರೆ ಬೇಳೆ ತುಂಬಾ ಬೇಗ ಬೇಯುತ್ತೆ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಇಷ್ಟೇ, ಇನ್ನೇನಿಲ್ಲ. ಈಗ ನಾವು ಕುಕ್ಕರನ್ನು ಮುಚ್ಚಿಟ್ಬಿಟ್ಟು ಒಂದು 4ರಿಂದ 5 ವಿಷಲ್ ಹಾಕಿಸ್ಕೋಬೇಕು. ತುಂಬ ಮೆತ್ತಗೆ ಬೇಕು ಅಂತಂದರೆ ಬೇಳೆ 4ರಿಂದ 5 ವಿಷಲ್ ಹಾಕ್ಕೋಬೇಕು. ತುಂಬ ಮೆತ್ತಗೆ ಬೇಡ, ಸ್ವಲ್ಪ ಸಾಕು ಅಂತಂದರೆ 2ರಿಂದ 3 ವಿಷಲ್ ಹಾಕ್ಕೊಳ್ಳಿ. ನಾನು 4ರಿಂದ 5 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ವಿಷಲ್ ಹಾಕಿಸ್ಕೊಂಡಾದ ನಂತರ ಇದನ್ನ ಕಂಪ್ಲೀಟಾಗಿ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರನೇ ನಾವಿದನ್ನ ಓಪನ್ ಮಾಡಬೇಕು. ಇವಾಗ ನೋಡಿ, ತಣ್ಣಗಾಗಿದೆ. ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಇದನ್ನ ನೋಡಿದ್ರೇ ಗೊತ್ತಾಗುತ್ತೆ, ಏನು ಹೇಳೋ ಅವಶ್ಯಕತೆ ಇಲ್ಲ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಈ ಬೇಳೆ ಬೆಂದಿದೆ ಅಂತಂದ್ಬಿಟ್ಟು. ನೀರು ಕೂಡ ಜಾಸ್ತಿ ಆಗಿಲ್ಲ ನೋಡಿ. ಕೆಲವರು ಏನು ಮಾಡ್ತಾರೆ, ತುಂಬ ನೀರು ಹಾಕಿ ಬೇಯಿಸ್ತಾರೆ, ಆವಾಗ ನೀರು ಮೇಲ್ಗಡೆ ಉಳಿದುಬಿಡುತ್ತೆ. ಇವಾಗ ನಾವಿದನ್ನ ತುಂಬಾ ಅಂದರೆ ಸುಲಭವಾಗಿ ಸಾಫ್ಟ್ ಮಾಡ್ಕೋಬೋದು. ಜಸ್ಟ್ ಒಂದು ಮಿಕ್ಸರನ್ನು ತಗೊಂಡ್ಬಿಟ್ಟು ಅಥವಾ ಒಂದು ಸ್ಪೂನ್ ಸಹಾಯದಿಂದ ಈ ಥರ 1-2 ರೌಂಡ್ ತಿರುಗಿಸ್ಬಿಟ್ರೆ ಸಾಫ್ಟ್ ಅಂತಂದರೆ ಸಾಫ್ಟ್ ಆಗೋಗುತ್ತೆ ಬೇಳೆ. ಇದನ್ನ ನಾವು ದಾಲ್ ಫ್ರೈ ಇರ್ಬೋದು, ಬೇಳೆ ಸಾರು ಇರ್ಬೋದು, ತರಕಾರಿ ಸಾಂಬಾರು ಇರ್ಬೋದು, ಮಾಡುವಾಗ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಪಾಯಸ ಥರ ಬೆಂದಿದೆ. ನೋಡ್ತಾ ಇದ್ರಲ್ಲ, ನಾನು ಮತ್ತೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಏನೂ ಇಲ್ಲ. ಕರೆಕ್ಟಾಗಿ ನೀಟಾಗಿ ತುಂಬಾ ಸುಲಭವಾಗಿ ಬೇಳೆ ಬಂದಿದೆ. ಒಂದು ಕುಕ್ಕರಲ್ಲಿ ನಾನು 4-5 ವಿಷಲ್ ಆಗಲಿಕ್ಕೆ ನನಗೊಂದು 2 ನಿಮಿಷಕ್ಕಿಂತ ಜಾಸ್ತಿ ತಗೊಂಡಿಲ್ಲ. ತುಂಬಾ ಕಮ್ಮಿ ಗ್ಯಾಸಲ್ಲಿ ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ನಾನು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ನೀವು ಸ್ಟವ್ ಮೇಲೆ ಓಪನ್ ಪಾತ್ರೆಯಲ್ಲಿ ಇರ್ತಾ ಇದ್ದರೆ ನಿಮ್ಗೊಂದು 10ರಿಂದ 15 ನಿಮಿಷ ಆದರೂ ಬೇಕಿತ್ತು ಇಷ್ಟು ಸಾಫ್ಟಾಗಿ ಬರಬೇಕು ಅಂತಂದರೆ. ಅದೇ ಥರ ಇನ್ನೊಂದು ಏನು ಅಂತಂದರೆ, ಯಾವುದೇ ಬೇಳೆನ ನೀವು ಬೇಯಿಸೋಕ್ಕಿಂತ ಮುಂಚೆ ನೀರಲ್ಲಿ ಒಂದು 15 ನಿಮಿಷದಿಂದ
ಅರ್ಧ ಗಂಟೆವರೆಗಾದರೂ ನೆನೆ ಹಾಕ್ಕೊಳ್ಳಿ. ಇದರಿಂದ ಬೇಳೆ ರುಚಿ ಏನೂ ಹೋಗಲ್ಲ. ಆ್ಯಕ್ಚುಲಾಗಿ ಇದು ತುಂಬಾ ಬೇಸಿಕ್ ಟಿಪ್ಸ್ ನಾನು ಹೇಳ್ತಾ ಇರೋವಂಥದ್ದು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದಿದ್ದವರಿಗೆ ನಾನಿದ್ದ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ, ಒಂದು ಬೇಳೆನ ಬೇಯಿಸೋಕ್ಕಿಂತ ಮುಂಚೆ ನೆನೆಸ್ಕೊಳ್ಳೋದು. ಇನ್ನೊಂದು ಏನು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಅಥವಾ ತೆಂಗಿನೆಣ್ಣೆ ಯಾವುದಾದ್ರೂ ಆಯಿಲನ್ನು ಹಾಕ್ಕೊಳ್ಳುವಂಥದ್ದು. ಅದು ಕೂಡ ಅಷ್ಟೇ ತುಂಬಾ ಸುಲಭವಾಗಿ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಕೂಡ. ತುಂಬಾ ಜನರಿಗೆ ಈ ಟಿಪ್ಸ್ ಬೇಕಾಗುತ್ತೆ. ಹಾಗೆಯೇ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಕಮೆಂಟನ್ನು ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.